ಯುಎಇಯಲ್ಲಿ ಉದ್ಯಮಿಯಾಗಿರುವ ಕಾರ್ಕಳದ ನಿಸಾರ್ ರವರು pmcare ನಿಧಿಗೆ 5 ಲಕ್ಷ ರೂಪಾಯಿಗಳನ್ನು ದೇಣಿಗೆ ನೀಡಿದ್ದು ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರಾದ ಕೆಎಸ್ ಮಸೂದ್ ರವರು ಡಿಡಿ ಮೂಲಕ ಸಂಸದ ನಳಿನ್ ಕುಮಾರ್ ಕಟೀಲ್ ರವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ರವರು ಕೊರೋನಾ ವೈರಸ್ ಭಾರತಕ್ಕೆ ಕಾಲಿಟ್ಟ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕಟ್ಟುನಿಟ್ಟಿನ ಕಾನೂನುಗಳನ್ನು ಕೈಗೊಂಡಿದ್ದಾರೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ದಾರೆ. ಇದೀಗ pmcare ನಿಧಿಗೆ ಅನೇಕ ಮಂದಿ ದೇಣಿಗೆಯನ್ನ ನೀಡ್ತಾ ಇದ್ದು ಸಹಕಾರವನ್ನ ನೀಡ್ತಾ ಇದ್ದಾರೆ. ಇದೀಗ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರಾದ ಕೆಎಸ್ ಮಸೂದ್ ರವರ ಸಹೋದರ ಉದ್ಯಮಿ ನಿಸಾರ್ ರವರು pmcare ನಿಧಿಗೆ 5 ಲಕ್ಷ ರೂಪಾಯಿ ಡಿಡಿ ಹಸ್ತಾಂತರಿಸಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದರು. ಪ್ರಧಾನಮಂತ್ರಿಗಳು ಕಟ್ಟುನಿಟ್ಟಿನ ಕಾನೂನನ್ನು ಜಾರಿ ತಂದಿರುವುದರ ಹಿನ್ನೆಲೆಯಲ್ಲಿ ಹತ್ತಾರು ಸಮಸ್ಯೆಗಳು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಜನರಿಗೆ 1,70,000 ಕೋಟಿ ರೂಪಾಯಿಗಳ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದಾರೆ. ಈ ಆರ್ಥಿಕ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಸಾರ್ವಜನಿಕರು ಬಹಳ ಸಹಕಾರ ಕೊಟ್ಟಿರುವುದರಿಂದ ಈ ದೇಶದಲ್ಲಿ ಇದೆಲ್ಲವೂ ಯಶಸ್ಸಾಗಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಿಂದ ದೂರದ ಊರಿನಲ್ಲಿ ಅಬುದಾಬಿ ದುಬೈಗಳಲ್ಲಿ ವೃತ್ತಿ ಮಾಡ್ತಕ್ಕಂಥವರು ಸಹಕಾರಗಳು ಅದ್ಭುತವಾಗಿರ್ತಕ್ಕಂಥದ್ದು. ಅದರಲ್ಲೂ ನಮ್ಮ ಹಿಂದಿನ ನಮ್ಮ ನಾಯಕರು ನೇತಾರರು ಮತ್ತು ಇಲ್ಲಿಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿ ಮಾಜಿ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಮಸೂದ್ ಅವರ ನೇತೃತ್ವದಲ್ಲಿ ಅವರ ಸಹೋದರ ನಿಸಾರ್ ಅಹಮದ್ ಅವರು ಕಾರ್ಕಳ ಇವತ್ತು ಯುಎಇಯ ಬಹುದೊಡ್ಡ ಉದ್ಯಮಿ. ಪ್ರಧಾನಮಂತ್ರಿಗಳ ಈ ಯೋಜನೆಗೆ ನಾನು ಸಹಕಾರಿಯಾಗಬೇಕು, ಈ ಕಷ್ಟದ ಕಾಲದಲ್ಲಿ ಸರ್ಕಾರದ ಜೊತೆ ಇದ್ದೇನೆ ಅನ್ನುವಂಥದ್ದಕ್ಕೆ ಇವತ್ತು 5 ಲಕ್ಷ ರೂಪಾಯಿಗಳ ಚೆಕ್ಕನ್ನು ನಮ್ಮ ಮುಖಾಂತರ ಪ್ರಧಾನಮಂತ್ರಿ ಕ್ಯಾರ್ ಬಿಡಿಯನ್ನು ಪ್ರಧಾನಮಂತ್ರಿಗಳ ಕ್ಯಾರ್ ನಿಧಿಗೆ ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಅವರ ಈ ರೀತಿಯ ರಾಷ್ಟ್ರದ ಕಾರ್ಯದ ಸಹಕಾರ ಅದ್ಭುತವಾಗಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಸೂದ್ ಅವರಿಗೆ ಮತ್ತು ಅವರ ಇಡೀ ಟೀಮಿಗೆ ನಿಸಾರ್ ಅಹಮದ್ ಅವರಿಗೆ ಅಭಿನಂದನೆಗಳು. ಅನಂತರ ಕೆಎಸ್ ಮಸೂದ್ ರವರು ಕೊರೋನಾ ಲಾಕ್ಡೌನ್ ಆದ ಬಳಿಕ ಜನತೆ ತೊಂದರೆಗೆ ಸಿಲುಕಿದ್ದಾರೆ. ಅವರಿಗೆ ಏನಾದರೂ ಸಹಾಯ ಆಗಲಿ ಎನ್ನುವ ದೃಷ್ಟಿಯಿಂದ ನನ್ನ ಸಹೋದರ ನಿಸಾರ್ ಅಹಮದ್ ಕಾರ್ಕಳರವರು ಡಿಡಿ ಮೂಲಕ 5 ಲಕ್ಷ ರೂಪಾಯಿ ಹಸ್ತಾಂತರಿಸಿದ್ದಾರೆ ಅಂತ ಹೇಳಿದರು. ನನ್ನ ತಮ್ಮ ನಿಸಾರ್ ಅಹಮದ್ ಯುಎಇ ನಿಸಾರ್ ಅಹಮದ್ ಕಾರ್ಕಳ ಅವರು ಪ್ರೈಮ್ ಮಿನಿಸ್ಟರ್ಗೆ ಕೊಟ್ಟಂಥ ಪರಿಹಾರದಲ್ಲಿ ನಮ್ಮ ಎಂಪಿಗಳ ಪರವಾಗಿ ನಾವು ಕೊಡ್ತಾ ಇದ್ದೇವೆ. ದೇವರು ಎಲ್ರಿಗೂ ಆಶೀರ್ವಾದ ಮಾಡಲಿ. ಈ ಸಂದರ್ಭ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಸದಸ್ಯರುಗಳು ಉಪಸ್ಥಿತರಿದ್ದರು.